ತಲೆ ಕೂದಲು ತುಂಬ ಬೆಳ್ಳಗಾಗಿದೆಯಾ? ಯಾವುದೇ ಹೇರ್ ಡೈ ಹಾಕದೆ ನ್ಯಾಚುರಲ್ ಆಗಿ ಸಹಜವಾಗಿ ತಲೆ ಕೂದಲು ಕಪ್ಪಾಗೋ ಥರ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಇನ್ನು ಮುಂದೆ ಇದೆಯಲ್ವಾ, ತಲೆ ಕೂದಲು ಬೆಳ್ಳಗಾಯಿತು ಅಂತ ಅಂದ್ಬಿಟ್ಟು ಹೇರ್ ಡೈ ಎಲ್ಲ ಹಾಕೋ ಬದಲು ನಾನು ಇವತ್ತೊಂದು ಸೂಪರ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಡೈನ ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ಅಂತಂದರೆ ಯೂಶ್ವಲಾಗಿ ನಾನು ಯೂಸ್ ಮಾಡುವಂಥದ್ದು. ನನ್ನ ತಲೆ ಕೂದಲು ಕೂಡ ಅಲ್ಲಲ್ಲಿ ಬೆಳ್ಳಗಾಗಿದೆ, ಬಟ್ ನಾನು ಇಲ್ಲಿ ತನಕ ಯಾವ ಹೇರ್ ಡೈಯನ್ನು ಯೂಸ್ ಮಾಡಿಲ್ಲ. ನಾನು ಇದನ್ನೇ ಯೂಸ್ ಮಾಡೋದು. ಯಾಕಂತಂದರೆ ಒಂದ್ಸರಿ ನಾವು ಹೇರ್ ಡೈಯನ್ನು ಯೂಸ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಮತ್ತೆ ಅದು ಜಾಸ್ತಿ ಆಗುತ್ತೆ ಬೆಳ್ಳಗಾಗೋದು ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಏನು ಕೆಮಿಕಲ್ ಹಾಕಿರ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ. ಆದ್ದರಿಂದ ನಾನು ಯೂಶ್ವಲ್ ಆಗಿ ಇದೇ ಟಿಪ್ಸನ್ನು ಫಾಲೋ ಮಾಡೋದು. ನಿಮ್ಗೇನು ಅಂತಂದರೆ ಒಂದು ವಾಶಿಗೆ ರಿಸಲ್ಟ್ ಗೊತ್ತಾಗುತ್ತೆ, ಬಟ್ ನಿಮಗೆ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗದೇ ಇರ್ಬೋದು, ಬಟ್ ಕಲರ್ ಅಂತ ಒಳ್ಳೆ ಬ್ರೌನ್ ಕಲರ್ ಅಂದರೆ ಈ ಕಂದು ಬಣ್ಣಕ್ಕೆ ಅಥವಾ ಈ ಪಿಂಕ್ ಅದು ಮೆರೂನ್ ಡಾರ್ಕ್ ಮೆರೂನ್ ಬಣ್ಣ ಇರುತ್ತಲ್ಲ, ಇದಕ್ಕಂತೂ ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಮತ್ತು ಒಳ್ಳೆ ಶೈನಿಂಗ್ ಬರುತ್ತೆ, ಕೂದಲು ಬೆಳೀಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಕೂದಲು ಉದುರೋದು ಕೂಡ ತಪ್ಪುತ್ತೆ. ಈ ಹೇರ್ ಡೈ ಅನ್ನಂದರೆ ಮನೇಲೇ ಮಾಡಿರುವಂಥ ಹೇರ್ ಡೈನ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ನೀವು ವಾರಕ್ಕೆ ಒಂದು 3 ವಾರ ಕಂಟಿನ್ಯೂಸ್ ಆಗಿ 7 ದಿನ ಬಿಟ್ಟು ಅಂದರೆ ವಾರಕ್ಕೆ ಒಂದ್ಸರಿ 3 ವಾರ ನೀವು ಟ್ರೈ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಫಸ್ಟ್ ವಾಶಲ್ಲೇ ಸಿಗುತ್ತೆ, ಬಟ್ 3 ವಾರ ಅಂತೂ ನೀವು ಕಂಟಿನ್ಯೂಸ್ ಆಗಿ ಬಿಡದೆ ಮಾಡಿದರೆ, ದಿನ ಅಲ್ಲ ವಾರಕ್ಕೆ ಒಂದ್ಸರಿ ಮಾಡಿದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ನೀವು ಬೇರೆ ಎಲ್ಲೂ ರೆಫರ್ ಮಾಡುವಂಥ ಅವಶ್ಯಕತೆ ಇಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನೀವು ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ಕೂಡ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಿ ಇದನ್ನ ನಾನು ತುಂಬ ಟೈಮಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇದನ್ನೇ ನಾನು ಮಾಡೋದು. ಇದಕ್ಕೆ ಬೇಕಾಗಿರೋದು ಪ್ಯೂರ್ ಆಗಿರುವಂತಹ ಈ ಮೆಹಂದಿ ಪುಡಿ ಅಥವಾ ಮದಿರಂಗಿ ಪುಡಿ ಇರುತ್ತಲ್ವ, ಅದು ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಈ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿರುವಂತಹ ತಲೆಗೆ ಹಾಕುವಂತಹ ಮೆಹಂದಿ ಪುಡಿಯನ್ನು ನೀವು ತೊಗೊಂಬರ್ಬೋದು. ಆರ್ಗ್ಯಾನಿಕ್ ಆಗಿರೋದನ್ನೇ ತೊಗೊಂಬನ್ನಿ, ಯಾಕಂತಂದರೆ ತುಂಬಾ ಒಳ್ಳೆಯದು. ಅಥವಾ ಹರ್ಬಲ್ ಅಂತ ಸಿಗುತ್ತಲ್ವ, ಆ ಥರದ್ದು ಮೆಹಂದಿ ಪುಡಿ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಇದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಡಿಕಾಕ್ಷನನ್ನು ರೆಡಿ ಮಾಡಬೇಕು. ಆ ಡಿಕಾಕ್ಷನನ್ನು ರೆಡಿ ಮಾಡಲಿಕ್ಕೆ 1 ಲೋಟದಷ್ಟು ನೀರನ್ನು ತಗೊಂಡು ಅದಕ್ಕೆ 1.5 ಚಮಚದಷ್ಟು ಕಾಫಿ ಪುಡಿ, 1.5 ಚಮಚದಷ್ಟು ನಾವು ಟೀ ಪುಡಿ, ಎರಡನ್ನೂ ಹಾಕೋಬೋದು. ಒಳ್ಳೆ ಕ್ವಾಲಿಟಿಯ ಕಾಫಿ ಪುಡಿ ಮತ್ತು ಟೀ ಪುಡಿಯನ್ನು ಯೂಸ್ ಮಾಡಿ. ನಿಮಗೆ ಒಳ್ಳೆ ಕ್ವಾಲಿಟಿಯ ಟೀ ಪುಡಿ ಮತ್ತು ಕಾಫಿ ಪುಡಿ ಸಿಕ್ಕಿದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಕೆಮಿಕಲ್ ಎಲ್ಲಾದರೂ ಆ್ಯಡ್ ಆಗಿದ್ದರೆ ತಲೆ ಕೂದಲಿಗೆಲ್ಲ ಹಾಕ್ತೀವಲ್ವ, ಅಷ್ಟೊಂದು ಒಳ್ಳೆಯದಲ್ಲ. ಆದ್ದರಿಂದ ಒಳ್ಳೆ ಕ್ವಾಲಿಟಿಯ ಟೀ ಪುಡಿ ಮತ್ತು ಕಾಫಿ ಪುಡಿಯನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನ ಕುದಿಸಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿದೆ ಕುದಿಬೇಕು. ಆ ಡಿಕಾಕ್ಷನ್ ತುಂಬ ಡಾರ್ಕಾಗಿ ಅಂದರೆ ತುಂಬಾ ಖಡಕ್ಕಾಗಿ ಸ್ಟ್ರಾಂಗ್ ಆಗಿ ರೆಡಿ ಆಗಬೇಕು. ಕುದಿದಾದ ನಂತರ ಕೂಡ ಒಂದು 3-5 ನಿಮಿಷ ನೀವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಕುದಿಸಿ. ನಾವು 1 ಲೋಟ ನೀರು ಇಟ್ಟಿದ್ರೆ ಅದು ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬರೋ ತನಕ ನಾವು ಅದನ್ನ ಕುದಿಸ್ತಾ ಇರಬೇಕು. ನೀವು ಒಳ್ಳೆ ಕ್ವಾಲಿಟಿಯ ಟೀ ಪುಡಿ ಅಥವಾ ಕಾಫಿ ಪುಡಿಯನ್ನು ಯೂಸ್ ಮಾಡಿ ಚೆನ್ನಾಗಿ ಕುದಿಸಿದ್ರಿ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರಾಗಿ ಈ ಡಿಕಾಕ್ಷನ್ ರೆಡಿ ಆಗುತ್ತೆ ಅಂತ. ಇದನ್ನ ಸ್ಟವನ್ನು ಬಂದ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಬೇಡಿ. ಅಷ್ಟೊತ್ತಿಗೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಬೇಕೋ ಅದೆಲ್ಲದನ್ನೇ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೊಸರು ಬೇಕಾಗುತ್ತೆ, ಮತ್ತು ನಾನು ಆವಾಗಲೇ ಹೇಳಿದಾಗೆ ಮೆಹಂದಿ ಪುಡಿ, ಮದಿರಂಗಿದು ಪುಡಿ. ಇವಾಗ ಈ ಡಿಕಾಕ್ಷನ್ ಸ್ವಲ್ಪ ತಣ್ಣಗಾಗಿದೆ, ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈ ಮದರಂಗಿ ಪುಡಿ ಇರುತ್ತಲ್ವ, ಮೆಹಂದಿ ಪುಡಿ ಇರುತ್ತಲ್ವ, ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ, ತಲೆಗೆ ಹಾಕುವಂಥ ಕೊಬ್ಬರಿ ಎಣ್ಣೆ. ಅದಾದ ನಂತರ ತಣ್ಣಗಾಗಿರುವಂಥ ಡಿಕಾಕ್ಷನ್ ಇರುತ್ತಲ್ವ, ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮೊಸರನ್ನು ಒಂದು ಸ್ವಲ್ಪ ಕದಡ್ಬಿಟ್ಟು ಅಂದರೆ ಕಲಸಿಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಅದು ಗಂಟು ಇರುತ್ತಲ್ವ, ಆದ್ದರಿಂದ ಸ್ವಲ್ಪ ಪೇಸ್ಟ್ ಥರ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಈ ಮೊಸರು ಇರುತ್ತಲ್ವ ಅದನ್ನೂ ಕೂಡ ನಾವು ಈ ಮಿಕ್ಸಿಗೆ ಸ್ವಲ್ಪನೇ ಹಾಕ್ತಾ ಬರಬೇಕು. ಡಿಕಾಕ್ಷನ್ ಬಿಸಿ ಇರುವಾಗಲೇ ಹಾಕಬೇಡಿ, ಸ್ವಲ್ಪ ತಣ್ಣಗಾದ ನಂತರ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಇದನ್ನ ನಮಗೆ ಕೈಗೆ ಅಂಟೋ ಥರ ಪೇಸ್ಟ್ ರೆಡಿ ಆಗಬೇಕು. ಅಂದರೆ ನಮ್ಮ ಕೂದಲಿಗೆ ಹಚ್ಚುವಾಗ ಅದು ಸ್ಟಿಕ್ಕಿ ಇರಬೇಕು, ಅಂಟ್ಕೊಂಡಿರಬೇಕು, ತೆಳ್ಳಗೆ ಎಲ್ಲ ಕಡೆ ಇಳಿದು ಹೋಗಬಾರ್ದು. ಅಷ್ಟು ದಪ್ಪಗೆ ನಾವು ರೆಡಿ ಮಾಡ್ಕೋಬೇಕು. ಡಿಕಾಕ್ಷನ್ ಕಮ್ಮಿ ಆಯಿತು ಅಂತಂದರೆ ಮಾತ್ರ ನೀವು ಇದನ್ನ ಮಿಕ್ಸ್ ಮಾಡೋದು ಡಿಕಾಕ್ಷನ್ ಮತ್ತು ಮೊಸರಲ್ಲೇ ಮಾಡ್ಕೊಳ್ಳಿ. ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಈ ಟೀ ಮತ್ತು ಕಾಫಿದು ಡಿಕಾಕ್ಷನ್ ಮಾಡಿದ್ವಲ್ಲ ಅದು ಮತ್ತು ಮೊಸರನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ತಲೆ ಕೂದಲು ಈ ಹೊಟ್ಟನ್ನು ನಿವಾರಣೆ ಮಾಡಲಿಕ್ಕೆ, ತಲೆ ಕೂದಲನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ತುಂಬ ತಂಪಾಗಿಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಈ ಕೊಕೊನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಲ್ಲ, ಅದು ಕೂಡ ಕೂದಲನ್ನು ತುಂಬ ಸಿಲ್ಕಿಯಾಗಿ ಸಾಫ್ಟಾಗಿ ಬ್ಲ್ಯಾಕಾಗಿ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ ಕೆಲವರಿಗೆ ಮೆಹಂದಿ ಹಾಕಿದರೆ ಕೂದಲು ರಫ್ ಆಗುತ್ತೆ ಅಂತ ಅಂತಾರೆ. ಅದಕ್ಕೋಸ್ಕರ ಈ ಕೊಬ್ಬರಿ ಎಣ್ಣೆನ ನಾವು ಈ ಮಿಕ್ಸಲ್ಲಿ ಯೂಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಕೂದಲು ರಫ್ ಆಗಲ್ಲ ಮತ್ತು ಅಂಟಾಗುಳಿಯುತ್ತೆ, ತುಂಬ ಟೈಮ್ ಆ ಕಲರ್ ಹೋಗಲ್ಲ.
ಆದ್ದರಿಂದ ಮತ್ತು ತಲೆ ಕೂದಲಿಗೆ ಕೂಡ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು. ಆದ್ದರಿಂದ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೋದಕ್ಕೆ ಮರೆಯಬೇಡಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೇನೆ. ರೆಡಿ ಆಗಿದೆ. ಇದು ಕರೆಕ್ಟಾಗಿ ಕೂದಲಿಗೆ ಅಂಟಿಸಿದರೆ ಕರೆಕ್ಟಾಗಿ ಅಂಟುತ್ತೆ. ಇದು ಆ ಥರ ರೆಡಿ ಮಾಡಿಟ್ಕೊಂಡು ನೋಡಿ, ಈ ಥರ ಫುಲ್ಲು ತಲೆಗೆ ಹಚ್ಕೋಬೇಕು. ಈ ಥರ ಹಚ್ಕೊಂಡು ಒಂದು 2 ಗಂಟೆ ಬಿಟ್ಟು ನಾವು ವಾಶ್ ಮಾಡಬೇಕು. ವಾಶ್ ಮಾಡಿದಾದ ನಂತರ, ಅಂದರೆ ನೀವು ಬೆಳಗ್ಗೆ ಹಚ್ಚಿ ಸಾಯಂಕಾಲ ಸಾಯಂಕಾಲ ತನಕ ಇಡುವ ಅವಶ್ಯಕತೆ ಇಲ್ಲ. 2 ಗಂಟೆ ಸಾಕು. 2 ಗಂಟೆ ಬಿಟ್ಬಿಟ್ಟು ನಾವು ತಲೆ ಕೂದಲನ್ನು ಉಗುರು ಬೆಚ್ಚಗಿನ ನೀರಿಂದ ತೊಳೆಯಬಹುದು. ತೊಳೆದಾದ ನಂತರ ನೆಕ್ಸ್ಟ್ ಡೇ ನಾವು ಆಯಿಲ್ ಅಪ್ಲೈ ಮಾಡ್ಕೋಬೇಕು. ತೊಳೆದ ದಿನವೇ ನಾವು ಎಣ್ಣೆನ ಹಚ್ಕೋಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ಡೇ ಎಣ್ಣೆನ ಹಚ್ಚಿಬಿಟ್ಟು 1-2 ಗಂಟೆ ಬಿಟ್ಟು ತೊಳೆದ್ರೆ ಕರೆಕ್ಟಾಗಿ ಅಂಟ್ಕೊಂಡಿರುತ್ತೆ ಕೂದಲು, ಸಿಲ್ಕಿನೂ ಆಗಿರುತ್ತೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಈ ಥರ ಕಂಟಿನ್ಯೂಸ್ ಆಗಿ ಒಂದು 2 ಅಥವಾ 3 ವಾರ ಮಾಡಬೇಕು. ವಾರಕ್ಕೊಂದ್ಸರಿ ಅಷ್ಟೇ. ನಿಮ್ಮ ತಲೆ ಕೂದಲ ಕಲರ್ ಇದೆಯಲ್ವ, ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ. ಫಸ್ಟ್ ತೊಳೆಯುವಾಗಲೇ ಕಪ್ಪಾಗುತ್ತೆ ಅಂತ ನಾನು ಹೇಳಲ್ಲ. ಒಂದು 2-3 ವಾಶ್ಗಂತೂ ಕಂಪ್ಲೀಟ್ಲಿ ನಿಮ್ಮ ತಲೆ ಕೂದಲಿನ ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ವಿಡಿಯೋದ ಬಗ್ಗೆ ಫೀಡ್ಬ್ಯಾಕ್ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.